ಕಾರ್ಕಳ ಕಾಂಗ್ರೆಸ್ ಸಮಿತಿ, ಯುವ ಕಾಂಗ್ರೆಸ್ ಕಾರ್ಕಳ ಹಾಗೂ ಹೆಬ್ರಿ ಬ್ಲಾಕ್ ಸಮಿತಿ ಹಾಗೂ ಎನ್ಎಸ್ಯುಐ ಆಶ್ರಯದಲ್ಲಿ ಕಾರ್ಕಳದ ಬಸ್ಸು ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನೆಯು ನಡೆಯಿತು. ಕಾರ್ಕಳದ ಅನಂತಶಯನ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿಯವರು ಮಾತನಾಡಿ, ಉಗ್ರರ ದಾಳಿಗೆ ಅಮಾಯಕರು ಹಾಗೂ ಸೈನಿಕರು ಬಲಿಯಾಗಿದ್ದಾರೆ. ಇದು ಖಂಡನೀಯ. ಭದ್ರತಾ ವ್ಯವಸ್ಥೆಯ ಬಗ್ಗೆ ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರ ತೀವ್ರ ವಿಫಲವಾಗಿದೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 2014 ಬಂದ ನಂತರ ಈಗ ಸುಮಾರು 10 ವರ್ಷ, ಇದು 3ನೇ ಟರ್ಮ್, 10 ವರ್ಷ ಆದ ನಂತರ ಸಹ ಇವತ್ತು ನೀಲಮನೆಯ ಒಂದು ವ್ಯವಸ್ಥೆ ಕಾಶ್ಮೀರ ಕಣಿವೆಯಲ್ಲಿ ಪ್ರವಾಸಿಗರು ದಿನನಿತ್ಯ ತಿರುಗುವ ಸಾವಿರಾರು ಪ್ರವಾಸಿಗರು ತಿರುಗುವ ಜಾಗದಲ್ಲಿ ಉಗ್ರಗಾಮಿಗಳು ಬಂದು ದಾಳಿ ಮಾಡ್ತಾರಂತಾದ್ರೆ ಭದ್ರತಾ ವ್ಯವಸ್ಥೆ ಎಲ್ಲಿ ತನಕ ಉಂಟಂತ ನಾವು ಅವಲೋಕಿಸುವ ಪರಿಸ್ಥಿತಿ ಬಂದಿದೆ. ಇನ್ನು ಯಾರಾದರೂ ಹೋಗುವ ನಮನೆ ಉಂಟಾ? ಆರ್ಟಿಕಲ್ 3 ಇದನ್ನು ತೆಗೆದು 7 ತೆಗೆದು ನಾವೀಗ 371 ತೆಗೆದು ಜನರಿಗೆಲ್ಲ ಮುಕ್ತ ಮಾಡಿದ್ದೇವೆ, ಏನು ಸಮಸ್ಯೆ ಇಲ್ಲ, ಇದು ಎಲ್ಲರೂ ಬರ್ಬೋದು ಅನ್ನೋ ದೊಡ್ಡ ಭಾಷಣ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅದೇ ಶೇಖರನ್ನು ನೆನಪಿಸಿಕೊಂಡು ನಾನು ಹೇಳುವುದರಲ್ಲಿದ್ದೆ. ಇಂದಿರಾ ಗಾಂಧಿ ಅವರು ಮಾಡಿದ ಕೆಲಸ ಆವತ್ತು 1971ರಲ್ಲಿ ಸುಮಾರು 93,000ಕ್ಕೂ ಜಾಸ್ತಿ ಪಾಕಿಸ್ತಾನಿಗೆ ನುಗ್ಗಿ ಆ ಸೈನಿಕರನ್ನು ಸದೆ ಬಡಿದು ಅವರನ್ನು ಒಂದು ಬಂಧನ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇವರು ತಾಕತ್ತಿದ್ದರೆ ನಾಳೆಯಿಂದ ಇದನ್ನು ಮಾಡಲಿ, ಇಡೀ ದೇಶ ಅವರ ಹಿಂದೆ ನಿಲ್ತದೆ. ಖಂಡಿತ ಇದನ್ನು ಸಲ ಮಾಡಬೇಕು. ಸುಮ್ಮನೆ ಅಲ್ಲಿ ಹೋಗಿ ಅವರ ಮದುವೆಗೆ ಹೋಗಿ ಬಿರಿಯಾನಿ ತಿಂದು ಬರುವುದಲ್ಲ. ಯಾರದು ಪಾಕಿಸ್ತಾನ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದರಾವ್ ಮಾತನಾಡಿ, ಉಗ್ರರ ದಾಳಿಗೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ. ಈ ಕೃತ್ಯಕ್ಕೆ ಕಾರಣರಾದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸರ್ಕಾರ ಉಗ್ರರನ್ನ ಸದೆ ಬಡಿಯಲೇಬೇಕು ಎಂದು ಆಗ್ರಹಿಸಿದ್ರು. ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳ್ತಾರೆ. ಇದರ ಎಲ್ಲರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದನ್ನ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಈ ದೇಶವನ್ನ ಆಳುತ್ತಿರುವ ಸರ್ಕಾರಕ್ಕೆ ನಾವು ಕೇಳುವಂತ ಪ್ರಶ್ನೆಯಾಗಿದೆ. ಬಂಧುಗಳೇ, ದಾಳಿಯನ್ನ ನಾವೆಲ್ಲರೂ ಖಂಡಿಸ್ತೇವೆ. ಅದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ನಾವು ಹೋಗುದಿಲ್ಲ. ಆದ್ರೆ ನಿನ್ನೆ ಆದ ಘಟನೆಯನ್ನ ಒಂದು ಧರ್ಮದ ಮೇಲೆ, ಒಂದು ವರ್ಗದ ಮೇಲೆ ಕಟ್ಟುವಂತಹ ಪ್ರಯತ್ನ ಇವತ್ತು ಅನೇಕ ಮಾಧ್ಯಮಗಳು ಮತ್ತು ಬಿಜೆಪಿ ಪಕ್ಷ ಮಾಡುತ್ತಿರುವಂತದ್ದು ನಾವು ಕಾಂಗ್ರೆಸ್ ಪಕ್ಷ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ನಾವು ನಿಂದಿಸ್ತೇವೆ. ಉಗ್ರವಾದಿಗಳಿಗೆ ಯಾವತ್ತೂ ಜಾತಿ ಇಲ್ಲ, ಉಗ್ರವಾದಿಗಳಿಗೆ ಯಾವತ್ತೂ ಧರ್ಮ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶೇಖರ್ ಮಡಿವಾಳ್, ಗೋಪಿನಾಥ್ ಭಟ್, ಕೃಷ್ಣ ಶೆಟ್ಟಿ, ಸೂರಜ್ ಶೆಟ್ಟಿ, ಸೂರಯ್ಯಾಂಚು, ಶೇಖ್ ಶಬೀರ್, ಮಲಿಕ್ ಹಾಗೂ ಇನ್ನಿತರ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Pull up the hands and the feel no fear. I dig a don. I sick a don. Take it on the row and the show and the pull up the fix it. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.